ಬಿಸಿ ಬಿಸಿ ಬೆಂಡೆಕಾಯಿ ಮಿಕ್ಸರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ರೀತಿ ಈ ಥರ ಕುರ್ಕುಲು ಮಿಕ್ಸ್ಚರ್ಸ್ ಈ ಥರ ತಿಂದಿದ್ದೀವಿ, ಬಟ್ ಈ ಥರ ಫ್ರೆಶ್ ವೆಜಿಟೇಬಲ್ದು ಮಿಕ್ಸ್ಚರ್ ಇದೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸತ್ಯವಾಗ್ಲೂ. ಡಿಫ್ರೆಂಟ್ ಒಂದು. ಸೊ ಇದೊಂದು ಹೊಸ ಟ್ರಯಲ್. ಬೆಂಡೆಕಾಯಿಯ ಮಿಕ್ಸ್ಚರ್ ತಯಾರಿಸುವ ವಿಧಾನ: ಮೊದಲಿಗೆ 3ರಿಂದ 4 ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಬೆಂಡೆಕಾಯಿಗೆ ರುಬ್ಬಿದ ಮಸಾಲೆ, 2 ಚಮಚದಷ್ಟು ಅಕ್ಕಿ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು, 1 ಚಮಚದಷ್ಟು ಧನಿಯಾ ಪುಡಿ, ಅರಶಿನ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕಿ ಸ್ವಲ್ಪವೇ ನೀರನ್ನು ಚಿಮುಕಿಸಿ ಕಲಸಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ಉದುರುದುರಾಗಿ ಹಾಕಿ ಕರಿಯಿರಿ. ಇನ್ನೊಂದೆಡೆ ಬಾಣಲೆಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಶೇಂಗಾ ಬೀಜ, ಉರಿಗಡಲೆ, ಗೋಡಂಬಿ, ಕರಿಬೇವನ್ನು ಹುರಿದು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಮೇಲಿನಿಂದ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ಗರಿಗರಿಯಾದ ಬೆಂಡೆಕಾಯಿ ಮಿಕ್ಸ್ಚರ್ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.